ಇನ್ನು ಚಂದ್ರಯಾನ 3ರ ಯಶಸ್ವಿ ಉಡಾವಣೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಶುಭ ಹಾರೈಕೆ ಮಾಡಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗಾರರಿಗೆ ಪ್ರತಿಕ್ರಿಯೆ ನೀಡಿದ ಅವರು ಚಂದ್ರಯಾನ 3 ಯಶಸ್ಸು ಕಾಣಲಿ ಅಂತ ಹಾರೈಸಿದರು. ಇಸ್ರೋ ಭಾರತದ ಹೆಮ್ಮೆಯ ಸಂಸ್ಥೆ. ಪ್ರಪಂಚದ ಹಲವಾರು ದೇಶಗಳ ಅಂತರಿಕ್ಷ ಉಡಾವಣೆಯನ್ನ ಇಸ್ರೋ ಸಹಾಯ ಮಾಡಿದೆ. ಇತರ ದೇಶಗಳಿಗೂ ಕೂಡ ಇಸ್ರೋ ಸಹಾಯ ಮಾಡಿದೆ. ಇಸ್ರೋಗೆ ಸೌಲಭ್ಯ ಸೌಕರ್ಯ ಇಲ್ಲ ಅನ್ನುವ ಕಾಲವೊಂದು ಇತ್ತು. ಆದ್ರೆ ಅಂದು ಅಮೆರಿಕದ ನಾಸಾ, ರಷ್ಯಾದ ಬಗ್ಗೆ ಎಲ್ಲರೂ ಮಾತನಾಡ್ತಾ ಇದ್ರು. ಆದ್ರೆ ಇಂದು ಭಾರತದ ಇಸ್ರೋವನ್ನ ಪ್ರಪಂಚ ಕೊಂಡಾಡುವ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇಂದು ಬೆಳಗ್ಗೆ ಕೃಷ್ಣಮಠಕ್ಕೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಭಾರತ 641 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ವಿಜ್ಞಾನಿಗಳು ಪ್ರಯತ್ನ ಮಾಡಿದ್ದಾರೆ. ವಿಜ್ಞಾನಿಗಳ ಪ್ರಯತ್ನ ಯಶಸ್ಸು ಕಾಣಲಿ. ವಿಜ್ಞಾನಿಗಳಿಗೆ ಧನ್ಯವಾದ ಹೇಳ್ತೇನೆ ಅಂತ ಹೇಳಿದ್ರು. ಚಂದ್ರಯಾನ 3 ಉಡಾವಣೆ ಬಗ್ಗೆ ಪ್ರಕಾಶ್ ರಾಜ್ ವ್ಯಂಗ್ಯಕ್ಕೆ ಉತ್ತರಿಸಿದ ಅವರು, ಪ್ರಕಾಶ್ ರಾಜ್ ಭಾರತವನ್ನ ಪ್ರೀತಿಸಲ್ಲ. ಆದರೆ ಪ್ರಕಾಶ್ ರಾಜ್ ಅವರಿಗೆ ಭಾರತದ ದುಡ್ಡು ಬೇಕು. ಆದ್ರೆ ಅವರ ಮನಸ್ಸು ಬೇರೆಲ್ಲೂ ಇದೆ. ನಮ್ಮ ದೇಶದಲ್ಲಿ ಇದ್ದು ನಮ್ಮ ಗಾಳಿ ನೀರು ಸೇವಿಸಿ ಅವಹೇಳನ ಅಪಹಾಸ್ಯ ಮಾಡೋದು ಸಲ್ಲದು. ಅವರು ಎಲ್ಲಿದ್ದಾರೆ ಅಂತ ಅವರಿಗೆ ಅವರೇ ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರು. ನಿರ್ಧಾರವನ್ನು ತಗೊಂಡು ನಮ್ಮ ವಿಜ್ಞಾನಿಗಳು ಈ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಪ್ರಯತ್ನ ಯಶಸ್ವಿ ಆಗಲಿ. ನಮ್ಮ ಇಸ್ರೋಗೆ ಯಾವ ಮಾಹಿತಿ ಚಂದ್ರನಿಂದ ಬೇಕೋ ಅದು ಇವತ್ತಿನಿಂದ ಸಿಗೋದಕ್ಕೆ ಆರಂಭ ಆಗಲಿ, ಯಶಸ್ವಿ ಆಗಲಿ ಅನ್ನುವಂಥ ಪ್ರಾರ್ಥನೆಯನ್ನು ಶ್ರೀಕೃಷ್ಣನ ಹತ್ರ ನಾವು ಮಾಡಿದ್ದೀವಿ. ಪ್ರಕಾಶ್ ರಾಜ್ ಅವರು ಭಾರತವನ್ನು ಪ್ರೀತಿಸಲ್ಲ, ಭಾರತದ ವಿಚಾರವನ್ನು ಪ್ರೀತಿಸಲ್ಲ, ಭಾರತದ ದುಡ್ಡು ಬೇಕು ಅವರಿಗೆ. ಆದರೆ ಅವರ ಮನಸ್ಸು ಬೇರೆಲ್ಲೇ ಇರಬೇಕು. ನನಗೆ ಅನಿಸುತ್ತೆ ಅವರ ಮನಸ್ಸು ಎಲ್ಲಿದೆಯೋ ಅಲ್ಲಿ ಅವರು ಹೋದರೆ ಅವರು ಇನ್ನೆಷ್ಟು ಖುಷಿಯಾಗಿರ್ಬೋದು, ಶಾಂತಿಯಾಗಿರ್ಬೋದು ಮತ್ತು ಆನಂದವಾಗಿರ್ಬೋದು. ಪ್ರಕಾಶ್ ರಾಜ್ ಅವರು ಭಾಳ ಬೇಸತ್ಕೊಂಡು ದುಃಖ ಪಟ್ಟುಕೊಂಡು ಭಾರತದಲ್ಲಿ ಇರಬೇಕಾದಂಥ ಅಗತ್ಯ ಇಲ್ಲ. ಅದಕ್ಕಾಗಿ ಇವತ್ತು ಚಂದ್ರಯಾನದಂಥ ವಿಚಾರವನ್ನು ಕೂಡ ಅವ್ರು ಗೇಲಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ನಮ್ಮ ವಿಜ್ಞಾನಿಗಳಿಗೆ ಮಾಡ್ತಾ ಇರುವಂಥ ಅಪಮಾನ ಇದು, ಭಾರತಕ್ಕೆ ಮಾಡ್ತಾ ಇರುವಂಥ ಅಪಮಾನ. ಇವತ್ತು ಪ್ರಪಂಚ ಕೊಂಡಾಡ್ತಾ ಇದೆ. ಬೇರೆ ಬೇರೆ ದೇಶಗಳು ನಮಗೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮ್ಮದೇ ದೇಶದಲ್ಲಿ ನಮ್ಮ ನೀರು, ನಮ್ಮ ಗಾಳಿ, ನಮ್ಮ ಅನ್ನ ತಿನ್ನುವಂಥ ವ್ಯಕ್ತಿಗಳು ಇದಕ್ಕೆ ಅವಹೇಳನ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ ಅಂತಂದರೆ ಅವರು ಎಲ್ಲಿದ್ದಾರೆ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಮಾಡ್ಕೋಬೇಕು. ಸಂದರ್ಭದಲ್ಲಿ ಹಲವಾರು ಜನ ನಾಯಕರು ನಮ್ಮ ಜೊತೆ ಬಂದಿದ್ರು, MLAಗಳು ಬಂದಿದ್ರು. ಭಾರತೀಯ ಜನತಾ ಪಾರ್ಟಿ ಒಟ್ಟು ಸೇರಿ ನಮ್ಮ ನಾಯಕರು ಅವರನ್ನು ಗೆಲ್ಲಿಸ್ಕೊಂಡಿದ್ರು. ಗೆಲ್ಲಿಸಿದ್ದು ಮಾತ್ರ ಅಲ್ಲ, ಅವರಿಗೆ ಅತ್ಯಂತ ಪ್ರಮುಖ ಕ್ರೀಮಿ ಲೇಯರಿನ ಕ್ರೀಮಿ ಹುದ್ದೆಗಳನ್ನು ಕೂಡ ನಾವು ಕೊಡಲಾಗಿತ್ತು. ಒಳ್ಳೆಯ ಮಂತ್ರಿಯನ್ನು ನಾವು ಮಾಡಲಾಗಿತ್ತು. ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿರ್ಬೋದು. ಸೋತ ಕಾರಣಕ್ಕಾಗಿ ನಾವು ಗೆದ್ದವರ ಪಕ್ಷಕ್ಕೆ ಹೋಗ್ತೀವಿ ಅನ್ನುವಂಥದ್ದು ರಾಜಕೀಯವಾಗಿ ಎಷ್ಟು ಸರಿ ಅನ್ನುವಂಥದ್ದನ್ನು ಯಾರು ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ ಅವರು ಯೋಚನೆ ಮಾಡಬೇಕು. ನನಗೆ ವಿಶ್ವಾಸ ಇದೆ, ಯಾರೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ, ಪಾರ್ಟಿಯಲ್ಲಿ ಇರ್ತಾರೆ. ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಿ ಮಾಡೋದಕ್ಕೆ ಅವರೆಲ್ಲರೂ ತಮ್ಮ ಶ್ರಮವನ್ನು ಹಾಕ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ.